ಸಿಟಿ ಬಸ್ಗಳ ವೇಳಾಪಟ್ಟಿ ಪರಿಷ್ಕರಣೆ ಮತ್ತು ಫುಡ್ ಬೋರ್ಡ್ ಪ್ರಯಾಣದ ಸಮಸ್ಯೆ ಮುಂದಿನ 1 ತಿಂಗಳ ಒಳಗಡೆ ಇತ್ಯರ್ಥಗೊಳ್ಳಬೇಕೆಂದು ಮಂಗಳೂರಿನ ಖಾಸಗಿ ಬಸ್ ಮಾಲಕರಿಗೆ ಮತ್ತು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧಿಕಾರಿಗಳಿಗೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸೂಚನೆಯನ್ನು ನೀಡಿದ್ದಾರೆ. ಮಂಗಳೂರು ನಗರ ಸೇರಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಾರಿಗೆ ಸಂಚಾರ ವ್ಯವಸ್ಥೆ, ಬಸ್ಗಳ ಧಾವಂತ ಹಾಗೂ ಚಾಲಕರ ಮತ್ತು ನಿರ್ವಾಹಕರ ನಿರ್ಲಕ್ಷ್ಯದಿಂದ ಅಪಘಾತಗಳು ಸಂಭವಿಸ್ತಾ ಇರುವಂತಹ ಬಗ್ಗೆ ಹಾಗೂ ಪರಿಹಾರ ಉಪಾಯಗಳ ಬಗ್ಗೆ ಇಂದು ಕಮಿಷನರೇಟ್ ಕಚೇರಿಯಲ್ಲಿ ಸಭಾಂಗಣದಲ್ಲಿ ನಡೆದಂತಹ ಸಭೆಯಲ್ಲಿ ಕಮಿಷನರ್ ಅವರು ಈ ಸೂಚನೆಯನ್ನು ನೀಡಿದ್ದಾರೆ. ಸಭೆಯಲ್ಲಿ ಖಾಸಗಿ ಸಿಟಿ ಬಸ್ ಮತ್ತು ಸರ್ವಿಸ್ ಬಸ್ ಮಾಲಕರು, ಕೆಎಸ್ಆರ್ಟಿಸಿ ಅಧಿಕಾರಿಗಳು, ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಇಂಜಿನಿಯರ್ಗಳು, ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ರು. ಪ್ರಯಾಣಿಕರ ಜೊತೆ ಅಸಭ್ಯ ವರ್ತನೆ, ಅತಿವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆ, ಬಸ್ ವೇಳಾಪಟ್ಟಿ, ಬಸ್ ತಂಗುದಾಣ, ಫುಡ್ ಬೋರ್ಡ್ನಲ್ಲಿ ಪ್ರಯಾಣ, ಬಸ್ ತಂಗುದಾಣ ಇಲ್ಲದ ಕಡೆ ಬಸ್ ನಿಲುಗಡೆ ಇತ್ಯಾದಿ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯ ಬಳಿಕ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಬಸ್ ತಂಗುದಾಣ ಇಲ್ಲದ ಕಡೆ ಬಸ್ ತಂಗುದಾಣ, ಬಸ್ ಬೇ ನಿರ್ಮಾಣ ಕುರಿತಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇನ್ನು ಬಸ್ ಟೈಮಿಂಗ್ಸ್ ಪರಿಷ್ಕರಣೆ ಬಗ್ಗೆ ಮಾಲಕರು ಮತ್ತು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸಮಯ ಪಾಲನೆಗೆ ಒತ್ತಡ ಇರುವುದರಿಂದ ಕೆಲವೊಮ್ಮೆ ವೇಗವಾಗಿ ಬಸ್ ಚಲಾಯಿಸಬೇಕಾಗುತ್ತದೆ ಎಂದು ಮಾಲಕರು ಹೇಳಿದ್ದಾರೆ. ಆದರೆ ಬಸ್ ಚಾಲಕರು ಸಮಯ ಪಾಲನೆ ಮಾಡುವ ಪ್ರಕ್ರಿಯೆಗೆ ಪ್ರಯಾಣಿಕರು ಬಲಿಯಾಗಬಾರದು, ಹಾಗಾಗಿ ಬಸ್ ವೇಳಾಪಟ್ಟಿ ಪರಿಷ್ಕರಣೆಗೆ ಸೂಚಿಸಲಾಗಿದೆ ಎಂದರು. ಅಪಘಾತ ಮತ್ತು ನಿರ್ಲಕ್ಷ್ಯದ ಚಾಲನೆಗೆ ಸಂಬಂಧಿಸಿ ಕಳೆದ 3 ವರ್ಷಗಳಲ್ಲಿ 937 ಮಂದಿಯ ಡ್ರೈವಿಂಗ್ ಲೈಸೆನ್ಸ್ ಅಮಾನತಿಗೆ ಬರೆಯಲಾಗಿದ್ದು ಇದುವರೆಗೆ 771 ಲೈಸೆನ್ಸ್ ಅಮಾನತು ಮಾಡಲಾಗಿದೆ. ಈ ವರ್ಷ ಇದುವರೆಗೆ 90 ಲೈಸೆನ್ಸ್ ಸಸ್ಪೆಂಡ್ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸಭೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ರವಿಶಂಕರ್, ಡಿಸಿಪಿಗಳಾದ ಸಿದ್ಧಾರ್ಥ ಗೋಯಲ್ ಮತ್ತು ದಿನೇಶ್ ಕುಮಾರ್, ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿ, ಜಯರಾಮ್ ಶೇಖಾ ಮತ್ತು ಸಂಘದ ಇತರ ಸದಸ್ಯರು ಈ ಸಂದರ್ಭ ಭಾಗವಹಿಸಿದರು. ಓನರ್ಸ್ ಏನ್ ಮಾಡ್ತಾರೆ ಅಂದ್ರೆ ಡ್ರೈವರ್ಗಳಿಗೆ ಮತ್ತು ಕಂಡಕ್ಟರ್ಗಳಿಗೆ ಲೀಸ್ಗೆ ಬಿಟ್ಬಿಡ್ತಾರೆ ಬಸ್ಗಳನ್ನು. ಇದರಿಂದಾಗಿ ಸ್ಪರ್ಧೆ 1 ಸೆಕೆಂಡ್ 10 ಸೆಕೆಂಡ್ ವ್ಯತ್ಯಾಸ ಆದ ಕೂಡಲೇ ಸ್ಪರ್ಧೆಗೆ ಇಳಿತಾರೆ ಸರ್. ಒಂದು ಬಸ್ ಸ್ಟಾಪಿಗೆ ಒಂದು ಬಸ್ ಹೋಗ್ಲಿಕ್ಕೆ ಆಲ್ಮೋಸ್ಟ್ 5 ಬಸ್ಸಸ್ or 10 ಬಸ್ಸಸ್ ಕಾಂಪಿಟೇಷನ್ ಇರುತ್ತೆ. ಓನರ್ಸ್ ಕರೆಸಿ ಮಾತಾಡಿದ್ರೆ ನಿಮ್ಗೆ ಲಿಸ್ಟ್ ಹೇಳಿದ್ರೆ ಅವ್ರು ಯಾರು ಡ್ರೈವರು ಯಾರು ಓನರ್ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ನಮಗೆ ಸಿಕ್ಬಿಟ್ರೆ ಇವತ್ತಿರೋ ನಾಳೆ ಇರಲ್ಲ ಸರ್ ಅಂತ ಹೇಳ್ತಾರೆ. ಆ ಸ್ಥಿತಿ ಇವ್ರ ಕಂಟ್ರೋಲ್ ಇರೋದ್ರಿಂದ ಅವ್ರಿಗೆ ಏನಾಗಬೇಕಾದ್ರು ಶಾರ್ಟೇಜ್ ಆಫ್ ಇವರು ಸರ್. ಅವರಿಗೆ ಇಲ್ಲ, ಡ್ರೈವರ್ಸ್ ಇಲ್ಲ, ಇವರಿಲ್ಲ. ಅದರಿಂದ ಅವ್ರಿಗೆ ಅವ್ರು ಏನು ಮಾಡಿದ್ರು ಓಕೆ ಅನ್ನೋ ಸ್ಥಿತಿಲಿ ಇವ್ರು ಇದಾರೆ, ಒಪ್ಕೊಳ್ಳೋಕೆ ನಡೆಯಿಲ್ಲ ಅಷ್ಟೇ ಓನರ್ಸ್ ಇವತ್ತು ಆ ಪರಿಸ್ಥಿತಿಲಿ ಏನಾದರೆ. ಹಾಗಾಗಿ ಜೊತೆಗೆ ಅವರಿಂದ ಕಾರ್ಯಕ್ರಮಗಳಾಗಬೇಕು, ಬಟ್ ಅವ್ರು ಅದನ್ನ ಮಾಡ್ತಾರಲ್ಲ ಗೊತ್ತಿಲ್ಲ, ನಾವು ಅವ್ರ ಜವಾಬ್ದಾರಿ ತಗೊಂಡು ಅದನ್ನ ಮಾಡ್ಬೇಕಾಗ್ತದೆ. ಇಲ್ಲ ಅವ್ರು ಮಾನಸಿಕ ಒತ್ತಡ ಕಡಿಮೆ ಮಾಡ್ಬೇಕಾಗ್ತದೆ. ಆಮೇಲೆ ಅವರು ಇವರು ಸರ್ ಅವ್ರು ರಾಕೆಟ್ ಓಡಿಸ್ತಾ ಇದ್ದಾರೆ ಅಂತ ಅವ್ರ ಭಾವನೆ, ಬಸ್ ಓಡಿಸ್ತಾ ಇದ್ರೆ ಭಾವನೆನೇ ಇಲ್ಲ ಸರ್. ಅವ್ರ ಆ ಕಾರ್ ಮೇಲೆ ಇದ್ರ ಮೇಲೆ ಇರೋಲ್ಲ, ಅವರು ಕಿವಿಗೆ ಒಂದು 2 ಇರ್ತದೆ, ಅವ್ರು ಏನು ನಡೀತಾ ಇದೆ ಸುತ್ತಮುತ್ತಲೂ ಗೊತ್ತಾಗಲ್ಲ ಡ್ರೈವರ್ಗೆ. ಇವನು ಕಂಡಕ್ಟರ್ ಏನು ಮಾಡ್ತಾನೆ ಅದೇ ಆಗಿದೆ, ಬಟ್ ಅವ್ರು ಬಸ್ ಓಡಿಸೋಕ್ಕಿಂತ ರಾಕೆಟ್ ಓಡಿಸೋ ಸ್ಥಿತಿಲಿದ್ದಾರೆ. ದಯಮಾಡಿ ಆ ವಿಷಯದಲ್ಲಿ ಬದಲಾವಣೆಗೆ ನಿಮ್ಮಿಂದ ಆಗಬೇಕು. ಪ್ರೈವೇಟ್ ಬಸ್ ಓನರ್ಸ್ ಅಸೋಸಿಯೇಷನ್ ಪ್ಲಸ್ ಬೇರೆ ಬೇರೆ ವಿಭಾಗದ ಅಧಿಕಾರಿಗಳ ಜೊತೆಗೆ ಅದರಲ್ಲಿ ಮುಖ್ಯವಾಗಿ RTO ಶಂಕರ್, ದೆನ್ ಸಿಟಿ ಕಾರ್ಪೊರೇಷನ್ ಇಂಜಿನಿಯರ್, ನ್ಯಾಷನಲ್ ಹೈವೇ ಅಥಾರಿಟಿ, ಸ್ಮಾರ್ಟ್ ಸಿಟಿ ಇಂಜಿನಿಯರ್ಸ್ ಮತ್ತು KSRTC ಜೊತೆಗೆ ಪೊಲೀಸ್ ಅಧಿಕಾರಿ ಮತ್ತು ಮಾಧ್ಯಮ ಮಿತ್ರಗಳೊಂದಿಗೆ ಒಂದು ಸಿಟಿದಲ್ಲಿ ಸಾರಿಗೆ ಅದು ಸಂಬಂಧಪಟ್ಟ ಸಮಸ್ಯೆಗಳು ಮತ್ತು ಅದರ ಸೊಲ್ಯೂಷನ್ ಬಗ್ಗೆ ಒಂದು ಸುದ್ದಿರ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ಬಸ್ ಕಂಡಕ್ಟರ್ಸ್ ಮತ್ತು ಡ್ರೈವರ್ಸ್ದು ವರ್ತನೆ ಬಗ್ಗೆ, ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಬಗ್ಗೆ, ಜೊತೆಗೆ ಬಸ್ ಸ್ಟಾಪ್ಸ್ ಇಶ್ಯೂಸ್ ಮತ್ತು ಟೈಮಿಂಗ್ಸ್ ಇಶ್ಯೂ ವಿಚ್ ವಾಸ್ ಮೋಸ್ಟ್ ಹೈಲೈಟೆಡ್ ಒನ್. ಅದರ ಬಗ್ಗೆ ಚರ್ಚೆ ಆಯಿತು. ತಮಗೆ ನಾವು ವಿಡಿಯೋ ಮುಖಾಂತರ ತೋರಿಸಿದ್ದೀವಿ ದಟ್ ಆ ವಿಡಿಯೋಸಲ್ಲಿ ಅವ್ರದ್ದು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡುವಾಗ ಪೆಡಿಸ್ಟ್ರಿಯನ್ಸ್ ಆಗಲಿ ಜೊತೆಗೆ ಪ್ಯಾಸೆಂಜರ್ಸ್ ಅವರು ಕೂಡ ದೇ ಹ್ಯಾವ್ ಸಕಮ್ ಟು ಇಂಜರೀಸ್. ಅದೇ ರೀತಿ ಅವರು ಕೆಲವು ಇಶ್ಯೂಸ್ ಪಾಯಿಂಟ್ ಔಟ್ ಮಾಡಿದ್ದಾರೆ ದಟ್ ಅವ್ರ ಮೇಲೆ ಟೈಮಿಂಗ್ಸ್ ಅಡೇರ್ ಮಾಡೋಕ್ಕೆ ಒಂದು ತುಂಬ ಒತ್ತಡ ಇದೆ. ಅದರಿಂದ ಈ ಡ್ರೈವರ್ಸ್ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು RTO ಶ್ರೀ ರವಿಶಂಕರ್ ಜೊತೆ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಕೂಡ ಸಾಕಷ್ಟು ಇಶ್ಯೂಸ್ ಇದೆ, ಬಟ್ RTO ಅವರು ಆ್ಯಂಡ್ ಬಸ್ ಓನರ್ಸ್ ಅವರು ಪರಸ್ಪರ ಚರ್ಚೆ ಮಾಡಿ ಈ ಟೈಮಿಂಗ್ಸ್ಗೆ ಹೇಗೆ ರ್ಯಾಷನಲೈಸ್ ಮಾಡೋದು ಸೊ ದ್ಯಾಟ್ ಮೆಂಟಲ್ ಪ್ರೆಷರ್ ಆನ್ ಡ್ರೈವರ್ ಶುಡ್ ಕಮ್ ಆ್ಯಂಡ್ ಆ ಪಬ್ಲಿಕ್ಸ್ ಅದರಲ್ಲಿ ವಿಕ್ಟಿಮ್ ಆಗಬಾರ್ದು. ಕೆಲವು ಕಡೆ ಬಸ್ ಸ್ಟಾಪ್ಸ್ದು ಇಶ್ಯೂ ಇತ್ತು ದಟ್ ಕೆಲವು ಬಸ್ ಸ್ಟಾಪ್ಸಲ್ಲಿ ಪ್ರೈವೇಟ್ ಬಸ್ಸಸ್ ಅದು ನಿಲ್ತಾ ಇಲ್ಲ, ಅವರು ಅದಕ್ಕಿಂತ ಮುಂಚೆ ನಿಲ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಬಸ್ ಓನರ್ಸ್ ನಮಗೆ ಹೋಮ್ ಗಾರ್ಡ್ಸ್ ಮುಖಾಂತರ ನಾವು ಆ ವ್ಯವಸ್ಥೆ ಸರಿಪಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ.
ಆದ ನಂತರ ಕೆಲವು ಇಶ್ಯೂಸ್ ಬಂತು ರಿಗಾರ್ಡಿಂಗ್ ಇಂಪಾರ್ಟೆಂಟ್ ಜಂಕ್ಷನ್ಸ್ ಅಥವಾ ರೋಡ್ಸಲ್ಲಿ ಬಸ್ ಸ್ಟಾಪ್ಸ್ ಇಲ್ಲ. ಸಂಬಂಧಪಟ್ಟ ನಾವು ಈಗಾಗಲೇ ಸಿಟಿ ಕಾರ್ಪೊರೇಷನ್ಗೆ ಮಾಹಿತಿ ತಲುಪಿದ್ದೀವಿ ಅಲಾಂಗ್ ವಿತ್ ದ ಫೋಟೋಗ್ರಾಫ್ಸ್ ಆ್ಯಂಡ್ ಇಲ್ಲಿ ಜಾಗದ ಅವೈಲಬಿಲಿಟಿ ಇದೆ. ಇಂಜಿನಿಯರ್ ಅವರು ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ದಟ್ ಅವರು ತಮ್ಮ ಕಾರ್ಪೊರೇಷನ್ ಕಮಿಷನರ್ ಜೊತೆ ಚರ್ಚೆ ಮಾಡಿ ಆ ಜಾಗದಲ್ಲಿ ಆದಷ್ಟು ಬೇಗ ಅದು ಬಸ್ ಸ್ಟಾಪ್ ಅವರು ಕಟ್ತಾರೆ. ಅದೇ ರೀತಿ ನ್ಯಾಷನಲ್ ಹೈವೇ ಅವರು ಕೂಡ ನಮಗೆ ಪೂರ್ತಿ ಸಹಯೋಗ ಕೊಡಲಿಕ್ಕೆ ಒಪ್ಪಿದ್ದಾರೆ. ಸೊ ಅಂಥ ಸಂಸ್ಥೆಗಳು ಜೊತೆಗೆ ನಾವು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿ ಆ್ಯಂಡ್ ಎಲ್ಲಿ ಸಮಸ್ಯೆಗಳು ಇದೆ ಸ್ಪೆಷಲಿ ರಿಗಾರ್ಡಿಂಗ್ ಬಸ್ ಸ್ಟಾಪ್ಸ್ ಮತ್ತು ಬಸ್ ಬೇಸ್ ಇದು ನೆಕ್ಸ್ಟ್ ಫಾಲೋಅಪ್ ಮೀಟಿಂಗ್ಗಿಂತ ಮುಂಚೆ ನಾವು ಇದು ಸಾಲ್ವ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಆ್ಯಂಡ್ RTO ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ದಟ್ ನೆಕ್ಸ್ಟ್ 1 ಮಂತಲ್ಲಿ ಈ ಟೈಮಿಂಗ್ಸ್ಗೆ ಅವರು ಸಿಟಿ ಬಸ್ ಟೈಮಿಂಗ್ಸ್ಗೆ ರ್ಯಾಷನಲೈಸ್ ಮಾಡಿ ಈ ರ್ಯಾಶ್ ನೆಗ್ಲಿಜೆಂಟ್ ಡ್ರೈವಿಂಗ್ದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಸೋ ಸೆಕ್ಷನ್ ಪ್ರಕಾರ ಫುಟ್ ಬೋರ್ಡ್ ಮೇಲೆ ಟ್ರಾವೆಲಿಂಗ್ ಮಾಡೋದು ಒಂದು ನಿಷೇಧ ಇದೆ ಮತ್ತು ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ಈ ರೀತಿಯನ್ನು ಎಲ್ಲರಿಗೆ ಒಂದು ಮೆಸೇಜ್ ತಲುಪಬೇಕು. ಜೊತೆಗೆ ದೇ ಶುಡ್ ಸೆನ್ಸಿಟೈಸ್ ಪಬ್ಲಿಕ್ ನಾಟ್ ಟು ಟ್ರಾವೆಲ್. ಅದೇ ರೀತಿ ನಾವು ಕೂಡ ನಮ್ಮನ್ನು ಟ್ರಾಫಿಕ್ ಇಲಾಖೆ ಮುಖಾಂತರ ಇಂಪಾರ್ಟೆಂಟ್ ಪ್ಲೇಸಸಲ್ಲಿ ಇದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತೀವಿ ಟು ಸೆನ್ಸಿಟೈಸ್ ಪಬ್ಲಿಕ್ ನಾಟ್ ಟು ಯೂಸ್ ಫುಟ್ ಬೋರ್ಡ್ಸ್. ಅದೇ ರೀತಿ ಏಕಾಏಕಿ ಇದು ರೋಡ್ ಕ್ರಾಸಿಂಗ್ ಮಾಡೋದ್ರ ಬಗ್ಗೆ ದೆನ್ ದೇ ಶುಡ್ ವೇಟ್ ಫಾರ್ ಬಸ್ ಟು ಸ್ಟಾಪ್ ಟು ಗೆಟ್ ಡೌನ್ ಆ್ಯಂಡ್ ಸೊ ದ್ಯಾಟ್ ಆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗಬೇಕು. ಈ ರೀತಿ ಒಂದು ಸಮಗ್ರವಾಗಿ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ. ಆ್ಯಂಡ್ ಒಟ್ಟಾರೆ ನನ್ನ ಕನ್ಕ್ಲೂಷನ್ ಏನಿದೆ ದಟ್ ಇಫ್ ವಿ ಆಲ್ ವರ್ಕ್ ಟುಗೆದರ್ ಒಂದು ಕೆಲವು ಸೊಲ್ಯೂಷನ್ಸ್ ನಾವು ತರ್ಬೋದು. ಕೆಲವು ಶಾರ್ಟ್ ಟರ್ಮ್ ಸೊಲ್ಯೂಷನ್ ಇದೆ ಅದು ಐ ಥಿಂಕ್ ಮುಂದಿನ 1 ತಿಂಗಳಲ್ಲಿ ನಾವು ತರ್ಬೋದು. ದೀರ್ಘಕಾಲದ ಸೊಲ್ಯೂಷನ್ಸ್ ನಾವು ಸ್ವಲ್ಪ ಎಫರ್ಟ್ಸ್ ಮಾಡಿದರೆ ಬರ್ತದೆ. ನಾವು ರೆಗ್ಯುಲರ್ಲಿ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಆ್ಯಂಡ್ RTOಗೆ ನಾವು ಲೆಟರ್ ಬರೀತೀವಿ. ಇನ್ಫ್ಯಾಕ್ಟ್ ಒಂದು ವಿಡಿಯೋ ಅದು ಅತಿ ಹೆಚ್ಚು ವೈರಲ್ ಆಗಿತ್ತು. ಅದರಲ್ಲಿ ಕೂಡ ಆ ಬಸ್ ಡ್ರೈವರ್ದು DL ಸಸ್ಪೆಂಡ್ ಆಗಿದೆ ಮತ್ತು ಅದು ಬಸ್ ಇಂಪೌಂಡ್ ಆಗಿದೆ. ಈಗ ಮಾಹಿತಿ ಪ್ರಕಾರ 937 ನಾವು ಇದು ಬರೆದಿದ್ದೀವಿ DL ಸಸ್ಪೆಂಡ್ ಮಾಡೋಕ್ಕೆ. ಅದರಲ್ಲಿ ಸುಮಾರು 90 ಈಗ ಸಸ್ಪೆಂಡ್ ಆಗಿದೆ. 771 ಟೋಟಲ್ 3 ವರ್ಷದಲ್ಲಿ 771 ಲೈಸೆನ್ಸ್ RTO ಇಲಾಖೆಯಿಂದ ಸಸ್ಪೆಂಡ್ ಆಗಿದೆ. ಈ ವರ್ಷ ಸ್ವಲ್ಪ ಕಡಿಮೆ ಇದೆ. ನನಗೆ ಭರವಸೆ ಇದೆ ನೆಕ್ಸ್ಟ್ ಮೀಟಿಂಗ್ಗಿಂತ ಮುಂಚೆ ಈ ಫಿಗರ್ ಅತಿ ಹೆಚ್ಚು ಆಗ್ತದೆ. ಯಾಕಂದರೆ ನಾವು ಸುಮಾರು 937 ಲೈಸೆನ್ಸ್ ಸಸ್ಪೆಂಡ್ ಮಾಡಲಿಕ್ಕೆ ಅರ್ಜಿ ಕಳಿಸಿದ್ದೀವಿ. 3 ವರ್ಷದಲ್ಲಿ 771 ಲೈಸೆನ್ಸ್ ಸಸ್ಪೆಂಡ್ ಆಗಿದೆ.